ಸರಿಯಿರದು. Jersey number 46 again. Two zero in favor of jersey number 8 ದಾಳಿಯಲ್ಲಿ ಅಂಕಣದ ಮಧ್ಯೆ ಉತ್ತಮವಾದ ಒಟ್ಟ ಖರೀದಿಸಿರುತ್ತೆ. ಎಂಟಿ ರೇಟ್ ನಂಬರ್ 8 ದಾಳಿಯಲ್ಲಿ ಮತ್ತೊಮ್ಮೆ ಕಿನ್ನಿಯ ತಂಡಕ್ಕಾಗಿ ಹರ್ಷಿತ್ ದಾಳಿಯಲ್ಲಿ ಕಿನ್ನಿಯ ತಂಡಕ್ಕಾಗಿ ಜೆರ್ಸಿ ನಂಬರ್ 46 ಹರ್ಷಿತ್ ದಾಳಿಯಲ್ಲಿ ಹೊರಟು ದಿನಾಯಿ ಫ್ರೆಂಡ್ಸ್ ಪಾಣೆ ಮಂಗಳೂರು അതുപോലെ തത്വമസി ബഹുബിലത്തി അടുത്ത മത്സരത്തിനായി തയ്യാറായി നിൽക്കണമെന്ന് അപേക്ഷിക്കുന്നു. അതിനു മുന്നേക്കായി ഫ്രണ്ട്സ് ಪಾಣೆ ಮಂಗಳೂರು ಹಾಗೂ ತತ್ವಮಸಿ ಬಗಂಬಿಲಾಬಿ ತಂಡಗಳು ತಯಾರಾಗಿರಬೇಕಾಗಿ ಅಪೇಕ್ಷೆ. ಕೂಟದ 19ನೇ ಪಂದ್ಯ ಟೂರ್ನಮೆಂಟ್ ಕೀನ್ಯಾ 3 ದಾಳಿಯಲ್ಲಿ ನೀಲಕಾಯಿತ ದಾಳಿಯಲ್ಲಿ ಜೆರ್ಸಿ ನಂಬರ್ 46 ದಾಳಿಯಲ್ಲಿ ಅಂಕಪಟ್ಟಿಯಲ್ಲಿ 3-0 ಇನ್ ಫೇವರ್ ಆಫ್ ಕಿನ್ಯಾ. ಪವನ್ ಕುಮಾರ್ ರೇಡಿಂಗ್ ಫಾರ್ ತ್ರಿಶೂಲ್ ಫ್ಯಾನ್ಸ್. ಟ್ಯಾಕಲ್ ಕಿನ್ಯಾ ತಂಡದ ಪಾಲಾದಾಗ ಇತ್ತ ಸೂಪರ್ ಟ್ಯಾಕಲ್ ಈಸ್ ಆನ್. ಮುಂದಿನ ಪಂದ್ಯಕ್ಕಾಗಿ ಕೂಟದ 18ನೇ ಪಂದ್ಯ ತತ್ವಮಸಿ ಬಗಂಬಿಲಾಬಿ ಹಾಗೂ ಫ್ರೆಂಡ್ಸ್ ಪಾಣೆ ಮಂಗಳೂರು ಈ ತಂಡಗಳು ಪ್ರವೇಶ ದ್ವಾರದ ಬಳಿ ತಯಾರಾಗಿರಿ. ಕೊನೆಯ 3 ನಿಮಿಷದ ಆಟ ಬಾಕಿ. ಪ್ರತಿಯೊಬ್ಬರು ದಾಳಿಯಲ್ಲಿ ತ್ರಿಶೂಲ್ ಫ್ರೆಂಡ್ಸ್ ತಂಡಕ್ಕಾಗಿ ಅಂಕ ತರಲೇಬೇಕಾದ ಒತ್ತಡ ಇದೀಗ ಪ್ರತಿಯೊಬ್ಬರ ಕಡೆ. ಇನ್ನೂ ಕೂಡ ಖಾತೆಯನ್ನು ತೆರೆದಿಲ್ಲ ತ್ರಿಶೂಲ್ ಫ್ರೆಂಡ್ಸ್. ಅವಶ್ಯಕ ಪ್ರಯತ್ನದ ಮೇಲೆ ಪ್ರಯತ್ನ, ಆದರೆ ಯಶಸ್ಸನ್ನ ಕಾಣ್ತಾ ಇಲ್ಲ. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಈ ವೇಳೆಯಲ್ಲಿ ಕಿನ್ಯಾ ಮುಂದಿರುವುದು ಗುರಿಯೊಂದೇ. ವ್ಯರ್ಥ ಸಮಯ ವ್ಯರ್ಥ. 4-0 ಅಂಕ ಬೇಕಿದೆ ತ್ರಿಶೂಲ್ ಫ್ರೆಂಡ್ಸ್ಗೆ. ಅಂಕದ ಕೊರತೆ ಎದ್ದು ಕಾಣ್ತಾ ಇದೆ.
ಮೋನುಗೆ ಟ್ಯಾಕಲ್ ಮಾಡುವಂತಹ ಪ್ರಯತ್ನ ಸಮರ್ಪಕವಾದ ಬೆಂಬಲ ಸಿಗದ ಅಂಕ ಮತ್ತೆ ಕಿನ್ನಿಯ ತಂಡದ ಪಾಲಿಗೆ 5-0. ಅಂಕಪಟ್ಟಿಯಲ್ಲಿ 5-3 ಅಂಕದ ನಡೆಯುವ ಮುಂದಿನ ಪಂದ್ಯಕ್ಕಾಗಿ ಕೂಟದ 18ನೇ ಪಂದ್ಯ ಯತ್ತಿ ಹಾಗೂ ಮನೋಹರ್ ಸಬಣೂರ್. ಯತ್ತಿ ದಾಳಿ ಫ್ರೆಂಡ್ಸ್ ಪಾಣೆ ಮಂಗಳೂರು ಕಡೆಯಿಂದ ಜೆಸಿ ನಂಬರ್ 5 ದಾಳಿಯಲ್ಲಿ ಪಾಣೆ ಮಂಗಳೂರು ತಂಡಕ್ಕಾಗಿ ಪಾಯಿಂಟ್ ಜೆಸಿ ನಂಬರ್ 8 ದಾಳಿಯಲ್ಲಿ ಪಾಣೆ ಮಂಗಳೂರು ತಂಡಕ್ಕಾಗಿ ಈ ಪಂದ್ಯಕೂಟಕ್ಕೆ ಬಹುಮಾನಗಳ ಪ್ರಾಯೋಜಕರಾಗಿ ನಮ್ಮ ಜೊತೆ ಸಹಕರಿಸಿದವರು ಪ್ರಥಮ ಶಾಶ್ವತ ಫಲಕವನ್ನು ನೀಡಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಪ್ರಶಾಂತ್ ಗಟ್ಟಿ ಕೊಲ್ಯ. ಪ್ರಥಮ ನಗದು ಪಾಣೆ ಮಂಗಳೂರು ತಂಡಕ್ಕಾಗಿ
ಬಗಂಬಿಲ ಬೋನಸ್ ಮುಂಡೋಳಿ ಫ್ರೆಂಡ್ಸ್ ಇದರ ಸರ್ವ ಸದಸ್ಯರು ಕ್ಯಾಂಟೀನ್ ಬಳಿ ಇರುವ ಎಲ್ಲ ಸದಸ್ಯರು ಬಂದು ಆಟಗಾರರಿಗೆ ಶುಭವನ್ನ ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ರತನ್ ಬನ್ನಿ, ಆದಷ್ಟು ಬೇಗನೆ ಬನ್ನಿ. ದೀಕ್ಷಿತ್ ಅವರು ಕೂಡ ಅಂಗಣಕ್ಕೆ ಬಂದು ಆಟಗಾರರಿಗೆ ಹಸ್ತಲಾಘವ ಮಾಡುವ ಮೂಲಕ ಶುಭವನ್ನ ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ದಾಳಿಯಲ್ಲಿ ಅಂಕಣದಿಂದ ಹೊರಕ್ಕೆ ಇತ್ತ ವಿನಯ್ ದಾಳಿಯಲ್ಲಿ ಬಗಂಬಿಲ ಪೀಡಕ್ಕಾಗಿ ಸುಬ್ರಹ್ಮಣ್ಯ ದಾಳಿಯಲ್ಲಿ ರಾಜ್ಯ ಮಟ್ಟದ ಜೂನಿಯರ್ ವಿಭಾಗದ ಕಪ್ತಾನ ಮಾಡು ಇಲ್ಲವೇ ಮಡಿ ವಿನಯ್ ದಾಳಿಯಲ್ಲಿ ಡು ಆರ್ ಡೈ. ಒತ್ತಡ 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 ಸಂಪೂರ್ಣವಾಗಿ ನೆಲಕಚ್ಚಿದ್ದಾರೆ ವಿನಯ್. ಸ್ಟಾರ್ ರೈಟರ್ ಶ್ರವಣ್ ബ്രില്യന്റ് 5-2 3 പോയിന്റിൽ ലീഡ് ചെയ്യുന്നു ബഗംബില. പൂർണേഷ് ബഗംബില ടീമിന് വേണ്ടി റൈഡ് ചെയ്യുന്നു. പോയിന്റ് നില 5-2. ಬಗಂಬಿಲ ಲೈನ್ ಸಗರ್ ರೆಡ್. 3 ಅಂಕಗಳ ಮುನ್ನಡೆಯೊಂದಿಗೆ ಬಗಂಬಿಲ ತಂಡ ಈತ ಸಲ್ಮಾನ್ ದಾಳಿಯಲ್ಲಿ
ಪೂರ್ಣೇಶ್ ಮತ್ತೊಮ್ಮೆ ದಾಳಿಯಲ್ಲಿ ಪೂರ್ಣೇಶ್ ಎಂಟಿ ರೈಟ್ ಸಲ್ಮಾನ್ ದಾಳಿಯಲ್ಲಿ ಅಂಕಪಟ್ಟಿಯಲ್ಲಿ ಕೀರ್ತು ಮಿಸ್ಟರ್ ಕೀರ್ತು 5-2 in favor of Bagambila. Vinay once again do or die right ಮಾಡು ಇಲ್ಲವೇ ಮಾಡಿ ಅಂಕ ತರಲೇಬೇಕಾದ ಒತ್ತಡ ವಿನಯ್ ಅವರಿಗೆ ಅಂಕಲ್ ಹೋಲ್ಡ್ ಮಾಡುವಲ್ಲಿ ಸಫಲತೆಯನ್ನು ಕಂಡಿದ್ದಾರೆ. ಜೆಸಿ ನಂಬರ್ 5 ದಾಳಿಯಲ್ಲಿ ಸಲ್ಮಾನ್ ಜೆಸಿ ನಂಬರ್ 8 ದಾಳಿಯಲ್ಲಿ ಬಗಂಬಿಲ ತಂಡಕ್ಕಾಗಿ ಜೆಸಿ ನಂಬರ್ 3 ದಾಳಿಯಲ್ಲಿ ಸಗರ್ ತಂಡಕ್ಕಾಗಿ ಜೆಸಿ ನಂಬರ್ 11 ದಾಳಿಯಲ್ಲಿ ಬಗಂಬಿಲ ತಂಡಕ್ಕಾಗಿ ಜೆಸಿ ನಂಬರ್ 3 ಸಾಗರ್ ತಂಡಕ್ಕಾಗಿ ದಾಳಿಯಲ್ಲಿ ಎಂಟಿ ರೈಟ್ ಇತ್ತ ಪೂರ್ಣೇಶ್ ಮಾಡು ಇಲ್ಲವೇ ಮಡಿ ಒತ್ತಡದ ಸನ್ನಿವೇಶದಲ್ಲಿ ದಾಳಿಗಾರ ಪೂರ್ಣೇಶ್ ಅಂಕದರ್ವಲ್ಲಿ ಸಫಲ ಬಗಂಬಿಲ 7-3 in favor of Bagambila. Bagambila leading by 4 points. 4 ಅಂಕಗಳ ಮುನ್ನಡೆ ಈ ಬಾರಿ ಸ್ವಲ್ಪದರಲ್ಲಿ ತಪ್ಪಿಸಿಕೊಂಡಿದ್ದಾರೆ. ಮೊದಲಾರ್ಧದ ಮುಕ್ತಾಯವನ್ನು ಕಂಡಿದೆ. ಈ ವೇಳೆಯಲ್ಲಿ ಅಂಕಪಟ್ಟಿಯಲ್ಲಿ ಬಗಂಬಿಲ ತಂಡ 8, ಸಾಗರ್ 3, 5 ಅಂಕಗಳ ಮುನ್ನಡೆಯೊಂದಿಗೆ ಮೊದಲಾರ್ಧವನ್ನು ಮುಕ್ತಾಯಗೊಳಿಸಿದೆ. ಬಗಂಬಿಲ ತಂಡ ಪ್ರಥಮಾರ್ಧದಲ್ಲಿ ಬಗಂಬಿಲ ಕಿಲ ಅಣ್ಣ ರೋಷನರ್ನ ತಿಗಲಿಡಿದ ಕಾರು ದೆಪ್ಪುಲೆ 3 in favor of Bagambila. Super tackle is on now. 8-3 5 ಅಂಕದ ಮುನ್ನಡೆಯಲ್ಲಿ ಬಗಂಬಿಲ ತಂಡ ಪೂರ್ಣೇಶ್ ಅವರ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಯಾವುದೇ ಅಂಕವಿಲ್ಲದೆ ಅಂಕಣಕ್ಕೆ ವಾಪಸ್. ಇತ್ತ ಜೆಸಿ ನಂಬರ್ 6 ದಾಳಿಯಲ್ಲಿ ಸಾಗರ್ ತಂಡಕ್ಕಾಗಿ
ಬಿಡಬ್ಯಾಡ ಬಿಡಬ್ಯಾಡ ಬಿಡ ಬಿಡ ಬಿಡಬ್ಯಾಡ ರೈಟ್ ರೌಟ್ ಈಚ್ ಪಾಯಿಂಟ್ 9-4 in favor of Bagambila. ಮತ್ತೆ ಸೂಪರ್ ಟ್ಯಾಕಲ್ ಈಸ್ ಆನ್ ಪೂರ್ಣೇಶ್ ದಾಳಿಯಲ್ಲಿ. ಲೈನ್ ನಂಬರ್ ಅವರ ಸಮಯೋಚಿತ ನಿರ್ಧಾರ. ಜೆಸಿ ನಂಬರ್ 10 ಅಂಕ ತರಲೇಬೇಕಾದ ಒತ್ತಡದಲ್ಲಿ ಆಲ್ಔಟ್ ಆಗುವ ಭೀತಿಯನ್ನು ಕಾಣ್ತಾ ಇದೆ ಸಗರ್ ತಂಡ. ಅಂಕ ಬೇಕಿದೆ. ಎಸ್ he got the point I think. Yep. Point goes to ವಿನಯ್ ದಾಳಿಯಲ್ಲಿ. ಶ್ರವಣ್ ತಂಡದ ಸ್ಟಾರ್ ರೈಡರ್ ತನ್ನ ಪರಾಕ್ರಮವನ್ನು ಮೆರೆಯಬೇಕಿದೆ ಇದೀಗ ಅಂಕಣದಲ್ಲಿ. ಶ್ರವಣ್ ತಂಡ ಬಹಳಷ್ಟು ಭರವಸೆಯನ್ನಿಟ್ಟ ಈ ಸಂದರ್ಭದಲ್ಲಿ ಮತ್ತೆ ಎಡವಿದಾಗ ಬೋನಸ್ ಅಂಕ ಸಾಗರ್ ತಂಡದ ಪಾಲಾಗುತ್ತೆ. 3 ಅಂಕ ಬಗಂಬಿಲ ತಂಡಕ್ಕೆ ಸೇರಿದಾಗ 6-14 6-14 ಇನ್ ಫೇವರ್ ಆಫ್ ಬಗಂಬಿಲ. 8 ಅಂಕಗಳ ಮುನ್ನಡೆಯನ್ನ ಕಾಯ್ದುಕೊಳ್ಳುತ್ತಾ ಇದೆ ಈ ಕ್ಷಣದಲ್ಲಿ ಬಗಂಬಿಲ ತಂಡ. Self out. Point goes to Bagambila. ಜೆಸಿ ನಂಬರ್ 8 ದಾಳಿಯಲ್ಲಿ point goes to Bagambila. ಅಂಕಗಳ ಮುನ್ನಡೆ 1-2 ಬರೋಬ್ಬರಿ 11 ಅಂಕಗಳ ಮುನ್ನಡೆ. ಮತ್ತೊಂದು ಅಂಕದ ಸೇರ್ಪಡೆ 12 ಅಂಕಗಳ ಮುನ್ನಡೆ ಇದೀಗ. in favor of Bagambila. Super tackle is on. ಪೂರ್ಣೇಶ್ ಅವರು ದಾಳಿಯಲ್ಲಿ ಯಾವುದೇ ಅತಿರೇಕದ ನಿರ್ಧಾರವನ್ನು ತೆಗೆದುಕೊಳ್ಳಲು ಮುಂದಾಗ್ತಾ ಇಲ್ಲ ಪೂರ್ಣೇಶ್. ಎಂಟಿ ರೈಟ್. ಜೆಸಿ ನಂಬರ್ 10 ದಾಳಿಯಲ್ಲಿ ಸಾಗರ ತಂಡಕ್ಕಾಗಿ. ಪೂರ್ಣೇಶ್ ಮತ್ತೊಮ್ಮೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಏಕಾಂಗಿ ಹೋರಾಟ ಸುಬ್ರಹ್ಮಣ್ಯ ಅವರ ಕಡೆಯಿಂದ ಸಾಗರ ತಂಡಕ್ಕೆ ಬೇಕಾಗಿ.
ಜೆರ್ಸಿ ನಂಬರ್ 14 ಸುಬ್ರಹ್ಮಣ್ಯ ಗಾಳಿಯಲ್ಲಿ ಕೊನೆಯ 4 ನಿಮಿಷ ಫೈನಲ್ ಪಂದ್ಯ ಮುಕ್ತಾಯಗೊಳ್ಳಲು ಈ ಕ್ಷಣದಲ್ಲಿ ಬಗಂಬಿಲ ತಂಡ ಪ್ರಾಬಲ್ಯವನ್ನ ಮೆರೆದು ಇದೀಗ 1+2 ಟೋಟಲ್ 3 ಪಾಯಿಂಟ್ಸ್ ಗೋಸ್ ಟು ಬಗಂಬಿಲ. ಅಂಕಣದಲ್ಲಿ ಸರ್ಫರಾಜ್ ಮೊನಾ from the side of Bogambila. Empty right. ಕೊನೆಯ 3 ನಿಮಿಷದ ಆಟ 17 ಅಂಕಗಳಿಂದ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ ಸಾಗರ್ ತಂಡ. ಈ ಪಂದ್ಯ ಕೂಟವನ್ನ ಸಂಪೂರ್ಣವಾಗಿ ತನ್ನತ್ತ ಒಲಿಸಿಕೊಳ್ಳುತ್ತಾ ಇದೆ ಬಗಂಬಿಲ ತಂಡ. ಈ ಕ್ಷಣದಲ್ಲಿ 23-6 in favor of ബഗംബില. 23-6 എന്ന നിലയിൽ 17 പോയിന്റിൽ ലീഡ് ചെയ്യുന്നു ബഗംബില. തത്വമസി ബഗംബില 23, സഗർ 6. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ. 23 ಆಜಿ 17 ಪಾಯಿಂಟ್ ಲೀಡಿನಿಗೆ ತಂದು ತತ್ವಮಸಿ ಬಗಂಬಿಲ. ಸಲ್ಮಾನ್ ದಾಳಿಯಲ್ಲಿ 7-23 16 ಅಂಕದ ಮುನ್ನಡೆ ಇದೀಗ. ಸೊ ಪಂದ್ಯದ ಮುಕ್ತಾಯ ಮುಂಡೋಳಿ ಫ್ರೆಂಡ್ಸ್ 2020 ವಿನ್ನರ್ ಈಸ್ ತತ್ವಮಸಿ ಬಗಂಬಿಲ. ನಿರ್ಣಾಯಕರಿಗೆ ಸ್ಮರಣಿಕೆ ಹಾಗೂ ಕಿರು ಕಾಣಿಕೆಯನ್ನ ನೀಡುವುದಕ್ಕಾಗಿ ಅತಿಥಿ ಅಭ್ಯಾಗತರನ್ನು ಕೇಳಬಯಸ್ತಾ ಇದ್ದೇನೆ. ಮೊದಲಿಗೆ ಮನೋಹರ್ ಈ ಪಂದ್ಯಾಕೂಟದ ನಿರ್ಣಾಯಕರಾಗಿ ಸಹಕರಿಸಿದ ಸತೀಶ್ ಅವರಿಗೆ ಸ್ಮರಣಿಕೆ ಹಾಗೂ ಅಚ್ಚುಕಟ್ಟಾಗಿ ಈ ಪಂದ್ಯಾಕೂಟವನ್ನ ನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅಭಿನಂದನೆಗಳು ತಮಗೆ. ಇನ್ನೊಬ್ರು ನಿರ್ಣಾಯಕರಾಗಿ ಸಹಕರಿಸಿದವರು ಸುದರ್ಶನ್ ಶ್ರೀ ಲಕ್ಷ್ಮಣ್ ಗಟ್ಟಿ ಅವರಿಂದ ಸ್ಮರಣಿಕೆ ಹಾಗೂ ಕಿರು ಕಾಣಿಕೆಯನ್ನ ಸ್ವೀಕರಿಸಬೇಕಾಗಿ ಅಪೇಕ್ಷೆ. ಧನ್ಯವಾದಗಳು ಸುದರ್ಶನ್ ಅವರಿಗೆ. ಮತ್ತೋರ್ವ ನಿರ್ಣಾಯಕರಾಗಿ ಸಹಕರಿಸಿದವರು ಯತಿನ್ ಅವರಿಗೆ ಉಮೇಶ್ ಅವರು ಸ್ಮರಣಿಕೆ ಹಾಗೂ ಕಿರು ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಜೊತೆಗೆ ಮತ್ತೋರ್ವ ನಿರ್ಣಾಯಕರಾಗಿ ಸಹಕರಿಸಿದವರು ಲಿಖಿತ್ ಕುಂಪಳ ಅವರಿಗೆ ಮನೋಜ್ ಅವರು ಸ್ಮರಣಿಕೆ ಹಾಗೂ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಧನ್ಯವಾದಗಳು ಮಿಸ್ಟರ್ ಲಿಖಿತ್ ಕುಂಪಳ. ಅದೇ ರೀತಿ ನಮ್ಮನ್ನು ತಮ್ಮ ಸ್ವರಗಳ ಮೂಲಕ ಕ್ರೀಡಾಪಟುಗಳನ್ನು ರಂಜಿಸಿದ ದೀಕ್ಷಿತ್ ಶೆಟ್ಟಿ ಬಜಗೂಡ್ಲು ಇವರಿಗೆ ರಾಜೇಶ್ ಗಟ್ಟಿ ಇವರು ಕಿರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ
ರೀತಿ ಈ ಪಂದ್ಯಕೂಟಕ್ಕೆ ಅಚ್ಚುಕಟ್ಟಾದ ಧ್ವನಿ ಮತ್ತು ಬೆಳಕನ್ನು ನೀಡಿ ಸಹಕರಿಸಿದವರು ಶಬರಿ ಲೈಟ್ ಅಂಡ್ ಸೌಂಡ್ಸ್. ಇವರಿಗೆ ಪ್ರಸನ್ನ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಶಬರಿ ಸೌಂಡ್ಸ್ ನ ಆಪರೇಟರ್ ಬಂದು ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ವಿಜೃಂಭಿಸುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಧನ್ಯವಾದಗಳು. ಅದೇ ರೀತಿ ಈ ಪಂದ್ಯಕೂಟ ಸಾಂಗವಾಗಿ ನೆರವೇರುವಲ್ಲಿ ಉಲ್ಲಾಲ ಠಾಣಾ ವ್ಯಾಪ್ತಿಯ ಪೊಲೀಸ್ ಅಧಿಕಾರಿಗಳು ನಮ್ಮ ಜೊತೆ ಸಹಕರಿಸಿದ್ದಾರೆ. ಅವರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನ ಇದೇ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಜೊತೆಗೆ ನಮ್ಮಲ್ಲಿ ಅನ್ವರ್ ಟೈಮರ್ ನಲ್ಲಿ ಸಹಕರಿಸಿದ ಅನ್ವರ್ ಅವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಪ್ರಣಾಮ್ ಅವರು ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಧನ್ಯವಾದಗಳು. 1 ಇಂಚು ಕದಲದೆ ಟೈಮರ್ ಆಗಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಮಿಸ್ಟರ್ ಅನ್ವರ್. ಥ್ಯಾಂಕ್ ಯು. ಅದೇ ರೀತಿ ಈ ಪಂದ್ಯಕೂಟವನ್ನ ಚಿತ್ರೀಕರಿಸಿ ಅವರು ಎಲ್ಲಿದ್ದಾರೆ ಅವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸುವುದಕ್ಕಾಗಿ ಅವರಿಗೂ ಕೂಡ ಧನ್ಯವಾದ. ಧನ್ಯವಾದಗಳು. ಈ ಪಂದ್ಯಕೂಟವನ್ನು ಚಿತ್ರೀಕರಿಸಿ ವಿತರಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. 32 ತಂಡಗಳು ಭಾಗವಹಿಸಿದ್ದವು. ಆ ಪೈಕಿ ಚತುರ್ಥ ಸ್ಥಾನ ಪಡೆದ ತಂಡ ಉಮಾ ಮಹೇಶ್ವರಿ ಕಪಿಕಾಡ್. ಇವರಿಗೆ ನಗದು ಹಾಗೂ ಟ್ರೋಫಿಯನ್ನು ನೀಡಿ ಗೌರವಿಸಬೇಕಾಗಿ ಅತಿಥಿ ಅಭ್ಯಾಗತರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸಲ್ಮಾನ್ ಅವರಿಗೆ ಜೋರಾದ ಚಪ್ಪಾಳೆ. ಬೆಸ್ಟ್ ರೈಡರ್ ಆಫ್ ದಿಸ್ ಟೂರ್ನಮೆಂಟ್ ಗೋಸ್ ಟು ಮಿಸ್ಟರ್ ಸಲ್ಮಾನ್ ಫ್ರಮ್ ಸಾಗರ್. ಕಂಗ್ರಾಚುಲೇಷನ್ಸ್. ಬೆಸ್ಟ್ ಕ್ಯಾಚರ್ ಆಫ್ ದಿಸ್ ಟೂರ್ನಮೆಂಟ್ ನಶಾತ್ ಬಗಂಬಿಲ ತಂಡದ ನಶಾತ್. ಇವರಿಗೆ ಉಮೇಶ್ ಅವರು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅಭಿನಂದನೆಗಳು. ಬೆಸ್ಟ್ ಆಲ್ರೌಂಡರ್ ಆಫ್ ದಿಸ್ ಟೂರ್ನಮೆಂಟ್ ಗೋಸ್ ಟು ಎನಿ ಗೆಸಸ್? Yes, of course, it's Purnesh from Bagambila. Purnesh, Bagambila ತಂಡದ ಆಟಗಾರ. ಈ ಪಂದ್ಯಕೂಟದ ಸವ್ಯಸಾಚಿ ಉಮೇಶ್ ಅವರು ಅವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ಸುರೇಶ್ ಅವರು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅಭಿನಂದನೆಗಳು. ಪಂದ್ಯಕೂಟದ ಸವ್ಯಸಾಚಿ ಆಟಗಾರ ಪೂರ್ಣೇಶ್. ಈ ಪಂದ್ಯಕೂಟದಲ್ಲಿ ಚತುರ್ಥ ಸ್ಥಾನ ಪಡೆದ ತಂಡವನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಉಮಾ ಮಹೇಶ್ವರಿ ಕಾಪಿಕಾಡ್ ಕೂಟದ ಚತುರ್ಥ ಸ್ಥಾನವನ್ನು ಪಡೆದುಕೊಂಡಿದೆ. ಅಭಿನಂದನೆಗಳು. ಇವರಿಗೆ ಅತಿಥಿ ಅಭ್ಯಾಗತರುಗಳು ಸೇರಿ ಪ್ರಶಸ್ತಿಯನ್ನ ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ತೃತೀಯ ಸ್ಥಾನಿ ಟಿಕಾ ಪಾಯಿಂಟ್ ಕಲ್ಲಡುಕ. ತಂಡದ ಎಲ್ಲ ಆಟಗಾರರು ಒಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ಅಪೇಕ್ಷೆ. ಟಿಕಾ ಪಾಯಿಂಟ್ ಕಲ್ಲಡುಕ. ಕಂಗ್ರಾಚುಲೇಷನ್ಸ್ ಟಿಕಾ ಪಾಯಿಂಟ್ ಕಲ್ಲಡುಕ. Goes to Team Sagar.
ಕೆಚ್ಚದೆಯ ಆಟದ ಮುಖೇನ ಈ ಪಂದ್ಯಾಕೂಟದ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ ಟೀಮ್ ಸಾಗರ್. ಅಭಿನಂದನೆಗಳು ಟೀಮ್ ಸಾಗರ್ ತಂಡಕ್ಕೆ. Congratulations. ಹಾಗೂ ಮುಂಡೋಳಿ ಫ್ರೆಂಡ್ಸ್ 2020ರ ಚಾಂಪಿಯನ್ ಪಟ್ಟ ಲಿಖಿತ ಕುಂಕುಡ ಸಾರಥ್ಯದ ತತ್ವಮಸಿ ಬಗಂಬಿಲ. ತತ್ವಮಸಿ ಬಗಂಬಿಲ ತಂಡ ಮುಂಡೋಳಿ ಫ್ರೆಂಡ್ಸ್ 2020ರ ಕಬಡ್ಡಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಅಭಿನಂದನೆಗಳು. ಜೋರಾದ ಚಪ್ಪಾಳೆ ತತ್ವಮಸಿ ಬಗಂಬಿಲ ತಂಡಕ್ಕೆ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ತತ್ವಮಸಿ ಬಗಂಬಿಲ. ಹಾಗೂ ಈ ಪಂದ್ಯಾಕೂಟದಲ್ಲಿ ಉದ್ಘೋಷಕನಾಗಿ ನನಗೆ ಅವಕಾಶ ಮಾಡಿಕೊಟ್ಟ ಮುಂಡೋಳಿ ಫ್ರೆಂಡ್ಸ್ ಇದರ ಎಲ್ಲ ಪದಾಧಿಕಾರಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿಗೆ ನಾನು ಚಿರಋಣಿ. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಅಭಿನಂದನೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೆ. ಜೊತೆಗೆ ನನ್ನ ಜೊತೆ ಉದ್ಘೋಷಕರಾಗಿ ಸಹಕರಿಸಿದ ಪ್ರಜ್ವಲ್ ಶೆಟ್ಟಿ ಹಾಗೂ ವಂದಿಸುತ್ತಾ ಕಾರ್ಯಕ್ರಮಕ್ಕೆ ವಿರಾಮದ ಚುಕ್ಕಿಯನ್ನ ಇಡ್ತಾ ಇದ್ದೇನೆ. ನಮಸ್ಕಾರ, ಮತ್ತೆ ಸಿಗೋಣ.